Ready guys? Good morning. Ram Ram. Chamba. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈಗ ಗಂಟೆ 7 ಆಯಿತು. ಇವತ್ತು ಕೂಡ ನಿನ್ನೆ ನನಗೆ ಚಾಲೆಂಜ್ ಅಚೀವ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಅಚೀವ್ ಮಾಡಿದೆ. 4 ಗಂಟೆಗೆ ಎದ್ದು ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದೆ ನಾನು ನಾರ್ಮಲಾಗಿ ಮಾಡೋದು. ಆಮೇಲೆ ಈಗ ಹಟ್ಟಿಗೆ ಬಂದು ಹಾಲು ಕರೆದು ಎಲ್ಲ ಆಯಿತು. ಈಗ ಇನ್ನು ಹುಲ್ಲು ಹಾಕಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನಮ್ಮ ವಾರಿಜನಿಗೆ ಉಂಟಲ್ಲ, ಮೊದಲಿದ್ದಷ್ಟು ಹಾಲಿಲ್ಲ ಅಂತ ಸಡನ್ ಡ್ರಾಪ್ ಆಗಿದೆ ಹಾಲು. ಅರ್ಧ ಚೊಂಬು ಸಿಕ್ಕಿದೆ. ಯಾಕೆ ಗೊತ್ತಿಲ್ಲ. ಅಂದರೆ ನಿನ್ನೆ ಅವಳ ಹತ್ರ ಗೋವಿಂದನನ್ನು ಕಟ್ಟಿದ್ದೆ. ರಾತ್ರಿ ಏನಾದರೂ ಅವನು ಕುಡ್ದಿದ್ದಾನೆ ಅಂತ ಗೊತ್ತಿಲ್ಲ. ಇನ್ನು ಪ್ಲೇಸ್ ಚೇಂಜ್ ಮಾಡಬೇಕಷ್ಟೇ, ಇಲ್ಲಾಂದರೆ ನನಗೆ ಹಾಲು ಇರಲಿಕ್ಕಿಲ್ಲ. ಮಸಾಲೆ ದೋಸೆ ಮಾಡುವ ಅಂತ ಇದ್ದೇನೆ. ಅಂದರೆ ಮಗಳ ಅಪರೂಪಕ್ಕೆ ಬಂದಿದ್ದಾಳಲ್ಲ, ಹಾಗೆ ಒಂದು ಏನಾದರೂ ಬ್ರೇಕ್ಫಾಸ್ಟಿಗೆ ಸ್ಪೆಷಲ್ ಮಾಡುವ ಅಂತ. ಟೈಮ್ ಸಿಕ್ಕಿದರೆ ಮಾಡ್ತೇನೆ, ಇಲ್ಲದಿದ್ದರೆ ಖಾಲಿ ದೋಸೆ ಚಟ್ನಿ ಮಾಡಿ ಬಿಡೋದು. ಮತ್ತು ಸಾರು ಹೇಗೆ ಸಹ ಉಂಟು ನೀನೆ, ಅದಾಗ್ತದೆ ನಮಗೆ ಬೆಳಿಗ್ಗೆಗೆ. ನೋಡಿ, ಎಲ್ಲರಿಗೆ ಸಹ ಹುಲ್ಲು ಹಾಕಿ ಆಯಿತು. ಇವನಿಗೂ ಹಾಕಿದ್ದೇನೆ. ಅಲ್ಲಿ ವರದಮ್ಮ ತಿಂತಾ ಇದ್ದಾಳೆ. ಈಗ ಹೋಗಿ ಒಂದು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ನಾನು ಕೂತ್ಕೊಳ್ತೇನೆ. ಬಂಟಿ ನೋಡಿ, ಗಡದ್ದು ನಿದ್ರೆ ಇವನಿಗೆ ಇವತ್ತು. ಎಂತ ಮರಯ ಬಂಟಿಶ. ಈಗ ಬೇಗ ಹೇಳುದು ಒಂದು ಹೇಗೋ ಒಂದು ದೊಡ್ಡ ಚಾಲೆಂಜ್ ಅಲ್ಲ ನಮಗೆ, ದೊಡ್ಡ ಸೋಮಾರಿಗಳು. ನಾನಂತೂ ದೊಡ್ಡ ಸೋಮಾರಿದ್ದೇನೆ. ಹಾಗೆ ಬೆಳಿಗ್ಗೆ ಏಳುದೊಂದು ಚಾಲೆಂಜ್, ಆಮೇಲೆ ಮೆಡಿಟೇಷನ್ಗೆ ಕೂತ್ಕೊಳ್ಳೋದು ದೊಡ್ಡ ಚಾಲೆಂಜ್, ಮತ್ತೆ ಪ್ರಾಣಾಯಾಮ ಆದರೂ ಮಾಡ್ಲಿಕ್ಕೆ ಆಗ್ತದೆ, ಮೆಡಿಟೇಷನ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೆ ಎಕ್ಸಸೈಸ್ ಆದರೂ ಓಕೆ ಮಾಡ್ಲಿಕ್ಕೆ ಆಗ್ತದೆ. ಅದ್ರ ಜೊತೆಗೆ ಶುಗರ್ ಬಿಡ್ಬೋದು. ಶುಗರ್ನ ಬದಲಿಗೆ ಸದ್ಯಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತೇನೆ. ಮತ್ತೆ ನೀರು ಕುಡಿಯೋದು, ಇದು ಮರ್ತು ಹೋಗುದು ಜಾಸ್ತಿ. ಒಂದು ಬೆಳಿಗ್ಗೆ ಒಂದು 10 ಗಂಟೆವರೆಗೆ ಕುಡಿತಾ ಹೋಗ್ತೇವೆ ನಾವು, ಮತ್ತೆ ಮರ್ತು ಹೋಗ್ತದೆ. ಹಾಗೆ 4 ಲೀಟರ್ ನೀರು, ಇದು ನಾನು ಲೆಕ್ಕ ಮಾಡಿಕೊಂಡು ಬಾಟ್ಲಲ್ಲಿ ಹಾಕಿಡ್ತೇನೆ. ಸೊ ಇದು ಇಷ್ಟು ಚಾಲೆಂಜ್ ಇವತ್ತು ಆಕ್ಸೆಪ್ಟ್ ಮಾಡಿಕೊಂಡು ನನಗೆ ಲಿಮಿಟೆಡ್ ಕ್ರಾಸ್ ಮಾಡ್ಲಿಕ್ಕಾದ್ರೆ ನಾಳೆ ಪುನಃ ಅದನ್ನು ಮಾಡ್ತೇನೆ. ಮತ್ತೆ ಒಂದು 3 ದಿವಸ ಕಳೆದು ಅದಕ್ಕೆ ಪುನಃ ಆ್ಯಡ್ ಮಾಡ್ತಾ ಹೋಗ್ತೇನೆ. ಈಗ ನಾನೊಂದು ಒಳ್ಳೆ ಕಾಫಿ ಒಂದು ಕುಡಿತೇನೆ ಫಸ್ಟಿಗೆ, ವಿತೌಟ್ ಶುಗರ್. ಇನ್ನೊಂದು ಚಾಲೆಂಜ್ ಆ್ಯಡ್ ಮಾಡ್ಕೊಂಡಿದ್ದೇನೆ, 15 hours ಫಾಸ್ಟಿಂಗ್ ಅಂತ ಹೇಳಿ. ಇದು ಹೇಗೆ ಅಂತ ಹೇಳಿದರೆ, ನಾವು ಸಂಜೆ ಬೇಗ ನಮ್ಮ ಊಟ ಎಲ್ಲ ಮುಗಿಸಿಕೊಳ್ಬೇಕು, ಒಂದು 7 ಗಂಟೆ ಒಳಗೆ. ಮತ್ತೆ 7 ಗಂಟೆಯಿಂದ ಬೆಳಿಗ್ಗೆ ಎಷ್ಟು ಹೊತ್ತಿನವರೆಗೆ 15 hours ಸಿಗ್ತದೆ, 7 ಗಂಟೆಯ 8 ಗಂಟೆಯ ಎಷ್ಟು, ಅಷ್ಟು ಹೊತ್ತಿನ ನಂತರ ನಾವು ಬೆಳಿಗ್ಗಿನ ಫುಡ್ ತಗೊಳ್ಬೇಕು. ಚೇಂಜಸ್ ಏನೆಲ್ಲ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಡೈಲಿ ನೋಡ್ತಾ ಹೋಗುವಾಗ. ನಾನು ಫೇಲ್ ಆದರೆ ಫೇಲ್, ಅದು ಸಹ ಗೊತ್ತಾಗ್ತದೆ. ನಾನು ಯಾವುದು ಸಹ ಹೈಡ್ ಮಾಡೋದಿಲ್ಲ, ಯಾಕೆಂದ್ರೆ ಇದೊಂದು ಮೋಟಿವೇಶನಲ್ ವಿಡಿಯೋ. ನನ್ನ ಏಜ್ನವರಿಗೆ ಇನ್ಸ್ಪಿರೇಷನಲ್ ವಿಡಿಯೋ ಆಗಬೇಕು. ಆಯಿತು, ನನಗೆ ಏಜ್ ಆಯ್ತು, ಇನ್ನು ಸುಮ್ಮನೆ ಕೂತ್ಕೊಳ್ಳೋ ಅಂತ ಆಸೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಹೊರ ಆಗ್ಬಾರ್ದು, ಅಷ್ಟೇ ಇರೋದು ವಿಷಯ. ದೋಸೆ ಹಿಟ್ಟು ನೋಡಿ, ಇಷ್ಟು ಹುಳಿ ಬರಬೇಕು.
ಇವತ್ತಿನ ಬ್ರೇಕ್ಫಾಸ್ಟಿಗೆ ನಮಗೆ ಮಸಾಲೆ ದೋಸೆ ನೋಡಿ ರೆಡಿ ಆಗ್ತಾ ಉಂಟು. ಇದಕ್ಕೆ ನಾನು ಗ್ರೀನ್ ಚಟ್ನಿ ಮಾಡಿದೆ, ಮತ್ತು ರೆಡ್ ಚಟ್ನಿ ಮಾಡಿದೆ, ಮತ್ತು ಬಾಜಿ ಸಹ ಮಾಡಿದೆ. ನೋಡಿದ್ರಲ್ಲ ನೀವು, ನಾರ್ಮಲಾಗಿ ಎಲ್ಲರೂ ಸಹ ಹೇಗೆ ಮಾಡ್ತೀರಿ ಹಾಗೆ ಮಾಡಿದ್ದು. ಮತ್ತು ಕೊತ್ತಂಬರಿ ಸೊಪ್ಪು ಚಟ್ನಿ ಒಂದು ಸ್ಪೆಷಲ್. ಆ ಕಡೆಯಿಂದ ನಂದು ಬಂಟಿಗೆ ಎಲ್ಲ ರಾಗಿ ಮಣ್ಣಿ ಆಗ್ತಾ ಉಂಟು ನೋಡಿ. ಒಂದು ಜಾಯಿಂಕ್ ಅಂತ ಒಂದು ಒಗ್ಗರಣೆ ಸಾಕಿದೆ, ಇದು ಕೊತ್ತಂಬರಿ ಮತ್ತು ಶುಂಠಿ ಹಾಕಿದಂತಹ ಚಟ್ನಿ. ಇಲ್ಲಿ ಒಂದು ದೋಸೆ ರೆಡಿ ಆಗಿ ಸಾಯಿತು. ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕಿದರೆ MTR ಸ್ಟೈಲ್ ಮಸಾಲೆ ದೋಸೆ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ತಿನ್ನಲಿಕ್ಕೆ ಬನ್ನಿ. ಈ ಚಟ್ನಿ ಮಾಡಲಿಕ್ಕೆ ನಾನು ಉಂಟಲ್ಲ ಕೋಕೋನಟ್ ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೇನೆ, ನೀರುಳ್ಳಿ ಹಾಕಿದ್ದೇನೆ, ಹಸಿಯೇ, ಮತ್ತು ಮೆಣಸು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಟೇಸ್ಟಿಗೆ ತಕ್ಕ ಹುಳಿ, ಉಪ್ಪು ಇದೆಲ್ಲ ಹಾಕಿದ್ದೇನೆ. ಹಾಗೆ ಬಾಜಿಗೆ ಸಹ ಹಾಗೆ ನಾನು ಸ್ವಲ್ಪ ಬೆಲ್ಲ ಸಹ ಹಾಕಿಕೊಂಡಿದ್ದೆ. ಸ್ವಲ್ಪ ಸಿಹಿ, ಹುಳಿ, ಖಾರ ಎಲ್ಲ ಮಿಕ್ಸ್ ಆದರೆ ತುಂಬ ಒಳ್ಳೆಯದಾಗ್ತದೆ ಅಂತ ನೋಡಿ. ಇದು ನಮ್ಮ ದೇಸಿ ತುಪ್ಪ ಹಾಕಿದಂತಹ ಮಸಾಲೆ ದೋಸೆ, MTR ಶೈಲಿಯ ಮಸಾಲೆ ದೋಸೆ ರೆಡಿ. ಸೊ ಫ್ರೆಂಡ್ಸ್, ಬನ್ನಿ ಎಲ್ಲರೂ ಮಸಾಲೆ ದೋಸೆ ತಿನ್ನುವ. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ ನಮ್ಮ ಮನೆಯ ಮಸಾಲೆ ದೋಸೆಯನ್ನು. ಇದೊಂದು ನೋಡಿ, ನಿಮ್ಗೆ ಅನಿಸ್ಬೋದು ಇವಳೆಂತಪ್ಪ ಒಂದು ಕಟ್ಟಿಗೆ ಇಟ್ಕೊಂಡು ನಿಂತಿದ್ದಾನೆ ಅಂತ. ಇದು ಆಕ್ಚುಲಿ ಇದಕ್ಕೆ ನಮ್ಮ ಸೈಡ್ ಅಲ್ಲಿ ಮಾದೇರ್ನ ಬಳ್ಳಿ ಅಂತ ಹೇಳ್ತಾರೆ. ಇದು ಬಳ್ಳಿ ಅಂತೆ, ಮಾದೇರ್ನ ಬಳ್ಳಿ ಅಂತ ಹೇಳ್ತಾರೆ. ಇದರಲ್ಲಿ ನೀರು ಬರ್ತಾ ಇರ್ತದಂತೆ. ಈ ನೀರನ್ನು ನಮ್ಮ ಕಣ್ಣಿಗೆಲ್ಲ ಬಿಟ್ರೆ ತುಂಬಾ ಒಳ್ಳೇದಂತೆ. ಅದು ಒಂದು ಉಪಯೋಗ ನನಗೆ ಗೊತ್ತಿರುದು, ಮತ್ತೆ ಬೇರೆ ಬೇರೆ ಉಪಯೋಗ ಇರಬಹುದು. ನೀರು ಬೀಳ್ತಾ ಉಂಟು. ಈಗ ಈ ಸೈಡಿನ ಊದಿ ಇದನ್ನ ಹೀಗೆ ಸ್ಟ್ರೈಟ್ ಇಡ್ಬೇಕಂತೆ. ನೋಡಿ ನಾನು ತೋರಿಸ್ತೇನೆ. ನೋಡಿ ನನ್ನ ಕೈ ಚಂಡಿ ಆಗುದು ನೋಡಿ. ನೋಡಿ ನೀರು ಬೀಳ್ತಾ ಉಂಟು ಇದರಲ್ಲಿ, ಕಾಣ್ತದ? ನೋಡಿ ಹೀಗೆ ನೀರು ಬರ್ತದೆ. ಇದನ್ನು ಇಲ್ಲಿಂದ ಹೀಗೆ ಊದಿ ಪಾತ್ರೆಯಲ್ಲಿ ನೋಡಿ, ಈಗ ಒಂದು ಪಾತ್ರೆ ತಕೊಂಡು ಅದರಲ್ಲಿ ಹೀಗೆ ಇಡ್ಬೇಕು. ಮತ್ತೆ ಅದನ್ನು ಸೋಸಿ ಕಣ್ಣಿಗೆ ಬಿಡ್ಬೇಕು ನಾವು. ಇದೀಗ ಎಷ್ಟು ನೀರಾಗ್ತದೆ ನೋಡುವ ಇದರಲ್ಲಿ, ಆಯ್ತಾ? ನೋಡಿ ಇದರ ಒಳಗೆ ನೀರು ಬರ್ತಾ ಉಂಟು ನೋಡಿ. ಹಿಡ್ಕೊಳ್ಳಿ. ಓ ಇಲ್ಲಿ ಆಗ್ಬೋದು ಮಾರು, ಎಷ್ಟು ನೀರು ಬಂತು. ಅವರೆಲ್ಲ ಹೇಳ್ತಾ ಇದ್ರು ಗುಡ್ಡೆಗೆಲ್ಲ ಸೊಪ್ಪಿಗೆಲ್ಲ ಹೋಗೋರು ಬಾಯಾರಿಕೆ ಆದರೆ ಕುಡಿಲಿಕ್ಕೂ ಆಗ್ತದೆ ಅಂತ. ನೋಡಿ ಗೊಳಿ, ಡ್ರಾಪ್ 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 ಬೀಳುದು ನೋಡಿ ನೀರು. ಇದು ನೋಡಿ ಫ್ರೆಂಡ್ಸ್, ಈಗ ಕಣ್ಣಿಗೆ ಬಿಡುದು ಹೇಗೆ ನೋಡಿ, ಡೈರೆಕ್ಟ್ ಅದರಿಂದವೇ ಬಿಡ್ಬೋದಂತೆ. ಕಣ್ಣಿಗೆ ಅಷ್ಟು ತಂಪಂತೆ ಇದು. ಡೈರೆಕ್ಟ್ ಬಿಡ್ಲಿಕ್ಕೆ ಸಾಕ್ತದೆ, ಪಾತ್ರೆಯಲ್ಲಿ ತುಂಬಿಸಿ ಎಲ್ಲ ಇಡ್ಬೇಕಂತ ಇಲ್ಲ. ನೋಡಿ ಇಲ್ಲಿ ಉಂಟಲ್ಲ, ನನ್ನ ಕಣ್ಣಿಗೆ ನಾನೇ ಬಿಡ್ತಾ ಇದ್ದೇನೆ. ಬೇರೆಯವರು ಬಿಡುವುದಕ್ಕಿಂತ ನಮ್ಮ ಕಣ್ಣಿಗೆ ನಾವೇ ಬಿಟ್ಟರೆ ಸ್ವಲ್ಪ ಸೇಫ್ ಅಲ್ಲ. ಹಾಗೆ ಇದರದ್ದು ಮೇಯ್ನ್ ಬೆನಿಫಿಟ್ ಎಂತ ಹೇಳಿದರೆ, ಕಣ್ಣುರಿ ಕಡಿಮೆ ಆಗ್ತದೆ. ಕಣ್ಣುರಿ ಅಂದರೆ ಅದಲ್ಲ, ಜಲ್ಲಸ ಅಲ್ಲ, ಕಣ್ಣು ಉರಿಯುವುದುಂಟಲ್ಲ ಉಷ್ಣಕ್ಕೆ ಅಲ್ಲ, ಅದು ಕಡಿಮೆ ಆಗ್ತದಂತೆ. ಮತ್ತು ಕಣ್ಣಿನ ಪೊರೆಗೆ ಭಾರಿ ಪರಿಣಾಮಕಾರಿ ಔಷಧಿ ಅಂತ ಇದು. ಕಣ್ಣಿನ ಪೊರೆ ಎಲ್ಲ ಇದರಿಂದ ಗುಣ ಆಗ್ತದಂತೆ. ಹಾಗೆ ನನಗೆ ಕಣ್ಣಿನ ಪೊರೆ ಇಲ್ಲ, ಬಟ್ ನನಗೆ ಕಣ್ಣು ಉರಿ ಉಂಟು. ಕಣ್ಣು ಉರಿ ಅಂದರೆ ಅದೇ ಮೊಬೈಲ್ ನೋಡಿ ಎಲ್ಲ ಕಣ್ಣೆಲ್ಲ ಉರಿತದಲ್ಲ ಹಾಗೆ. ಸೊ ಅದನ್ನೀಗ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೇನೆ ಅಂತ. ನನಗೆ ತಿನ್ನು ಫ್ರೆಂಡ್ಸ್, ಇದರ ಟೇಸ್ಟ್ ಉಂಟಲ್ಲ ನೀರಿನ ಹಾಗೆ, ಆಯಿತಾ? ಬೇರೆ ಎಂತ ಇದಿಲ್ಲ, ಗೊತ್ತಾಗಿದೆ, ನೀರೇ ಕುಡ್ದ ಹಾಗೆ ಆಗ್ತದೆ. ಭಯಂಕರ ಅಲ್ಲ? ನಮ್ಮ ಗಿಡಗಳಿಗೆ ಯಾವ ನಮೂನೆದ್ದೆಲ್ಲ ಉಂಟಲ್ಲ, ಎಷ್ಟು ನೀರು ನೋಡಿ. ಗಿಟ್ಟವಲ್ಲ ಬಲ, ಗಿಟ್ಟವಲ್ಲ ವಾರ್ಜ ಬಾ ಬಾ ಬಲ ಇಡೆ ಇಂಚು ಬಲ ಪೊಯ್ ಕಿದಕ್ಕೆ ಪೊಯ್. ವಾಕಿಂಗ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಲೇಟ್ ಇವತ್ತು, ಮಳೆ ಬರ್ತಾ ಇತ್ತಲ್ಲ ಹಾಗೆ. ಪೊಲ್ಲಣ್ಣೆ ವಾ ಬೇನ್ ಕೊಡೋದಿಲ್ಲ ನಾನು. ಒಕ್ಕಡಿದ್ದೆ ತಿನ್ಪುಣ ನಡಪೆರುವುದಾಸಿನ ವಾಕಿಂಗ್ ಪೋಯ್ನಿ. ಮನಸ್ಸಿಲ್ಲ ಅಂತೆ, ಬರುವುದಿಲ್ಲ ಅಂತೆ ಅವನು. ಬಾಬೂ ಓ ಬಂಗಾರು,
ಕಂಟು ಬಾಳೆ ಬಾಳೆಹಣ್ಣು. ಸೊ ಬಾಯ್ ಬಾಯ್ ಬಣ್ಣ ವ್ಲಾಗ್ ಎಂಡಂಪು ಈ ಮಂಗಣ್ಣ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬೇರೇನು ವಿಶೇಷ ಇಲ್ಲ. ಇವತ್ತಿನ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.